ಅವರ ಹೆಸರು ಡೇನಿಯಲ್. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಹಾರೆಹೊಸೂರು ಗ್ರಾಮದ ನಿವಾಸಿ. 50 ವರ್ಷಗಳ ಹಿಂದೆ ಮೇರಿ ಎಂಬುವರನ್ನ ವಿವಾಹವಾಗಿದ್ರು. ಈ ದಂಪತಿಗೆ 2 ಗಂಡು ಮಕ್ಕಳು. ಕಷ್ಟಪಟ್ಟು ದುಡಿದು ಡೇನಿಯಲ್ ಹಾರೆಹೊಸೂರಿನಲ್ಲಿ ಕಾಫಿ ತೋಟ, ಮನೆ ಸೇರಿದಂತೆ ಆಸ್ತಿ ಮಾಡಿ ಮಕ್ಕಳಿಗೆ ಒಳ್ಳೆಯ ಕಡೆ ಹೆಣ್ಣು ತಂದು ಮದುವೆ ಮಾಡಿದ್ದರು. ಒಬ್ಬ ಮಗ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದರೆ ಮತ್ತೋರ್ವ ಮಗ ಹಾರೆಹೊಸೂರಿನಲ್ಲಿ ಕಾಫಿ ತೋಟ ನೋಡಿಕೊಂಡಿದ್ದ. ಇಷ್ಟೆಲ್ಲ ಮಾಡಿದ ತಂದೆ ತಾಯಿಯನ್ನ ಮಕ್ಕಳು ಮಾತ್ರ ಕೇರ್ ಮಾಡಿಲ್ಲ. ತಂದೆ ತಾಯಿಗೆ ವಯಸ್ಸಾಗ್ತಾ ಇದ್ದಂತೆ ಅವರ ಬಗ್ಗೆ ಅಸಡ್ಡೆ ತೋರಿದ್ದಾರೆ. ಊಟ ತಿಂಡಿ ಕೊಡ್ತಾ ಇರಲಿಲ್ವಂತೆ, ಅನಾರೋಗ್ಯದಲ್ಲೂ ನೆರವಾಗಿಲ್ವಂತೆ. ಇದರಿಂದ ಆ ವೃದ್ಧ ದಂಪತಿ ವಿರಾಜಪೇಟೆಯ ವೃದ್ಧಾಶ್ರಮಕ್ಕೆ ಸೇರಿದರು. ಆದರೆ ಮಕ್ಕಳ ನಿರ್ಲಕ್ಷ್ಯದಿಂದ ಕುಕ್ಕಿ ಹೋಗಿದ್ದ ದಂಪತಿ ಅದೇನಾಯ್ತೋ ಪಾಪ, ಸಾವಿನ ದಾರಿ ಹಿಡಿದಿದ್ದಾರೆ. ಸಾರಿಗೆ ಬಸ್ನಲ್ಲಿ ಬಂದು ಹಾಸನದ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿ ರೈಲಿಗೆ ಸಿಲುಕಿ ಪ್ರಾಣ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಮಕ್ಕಳು ಶವ ಕೊಂಡೊಯ್ಯಲು ಬಂದಿಲ್ಲ ಎನ್ನಲಾಗಿದೆ. ಸಂಬಂಧಿಕರು ರೈಲ್ವೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಾಗ ಶವಾಗಾರಕ್ಕೆ ಬಂದ ಮಕ್ಕಳು ಒಂಚೂರು ದುಃಖಿತರಾಗ್ತಾರೆ. ತಂದೆ ಮೇಲೆಯೇ ಆರೋಪ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ತಂದೆ ಮದ್ಯ ಸೇವಿಸ್ತಾ ಇದ್ರು, ಜಗಳವಾಡಿ ಮನೆ ಬಿಟ್ಟು ಬಂದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.